సొల్మెలు నమ్మకుడ్ల ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಬೈಂದೂರು ಒಂಜಿ ಮಾದರಿ ವಿಧಾನಸಭಾ ಕ್ಷೇತ್ರ ಆಯರೆ ತನ್ನೊಟ್ಟಿಗೂ ಸಾಕಾರ ಕೊರ್ನ ಆಸ್ಕರ್ ಫೆರ್ನಾಂಡಿಸ್ ಇರ್ಲ ಕಾರಣ ತ್ರಾಸಿಡು ಬೈಂದೂರು ಬೊಕ್ಕ ವನ್ಸೆ ಬ್ಲಾಕ್ ಕಾಂಗ್ರೆಸ್ ನಡಪೈನ ಆಸ್ಕರ್ ಫೆರ್ನಾಂಡಿಸ್ ಶ್ರದ್ಧಾಂಜಲಿ ಕಾರ್ಯಕ್ರಮಟು ಕೆ ಗೋಪಾಲ ಪೂಜಾರಿ ಸಿಇಟಿ ಪರೀಕ್ಷೆಡು ಮಲ್ಲ ಮಟ್ಟದ ಸಾಧನೆ ಮಲ್ತಿನ ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆ ಸುರುತ 10 ರ್ಯಾಂಕ್ ಲೆಡು ಆಜ್ ರ್ಯಾಂಕ್ ಗೆಂದದು ದಾಖಲೆ ಮಲ್ತಿನ ವಿದ್ಯಾರ್ಥಿಗಳು ಆಕಾಶ್ ಇನ್ಸ್ಟಿಟ್ಯೂಟ್ ಸಂಸ್ಥೆದ ನಿಲಿಟ್ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತೆ 2025 ಪಂತ ಕುಡ್ಲಡು ಅಶ್ವಿನ್ ಪ್ರಭು ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯ ಮಾತಾ ವಿದ್ಯಾರ್ಥಿಗಳ ಬೇಲೆ ನಿಘಂಟು ಬಗೆಟ್ ನಂಬಿಕೆ ಕೊರ್ಪುಂಡು ಶ್ರೀನಿವಾಸಮಯ್ಯ ಪೆರಡೂರುಡು ಬಾರಿ ಸುದ್ದಿಡುಪ್ಪುನ ಹೆಬ್ರಿ ಪಂಚಾಯತ್ ಪಿಡಿಒರೆಗ್ ಕಟ್ಟೊಂದುಪ್ಪುನ ಬಂಗ್ಲೆ ಲೈಸೆನ್ಸ್ ತೆತ್ತೊನ್ನ ಜಾಗೆ ಬುಡ್ದು ಸರ್ಕಾರಿ ಜಾಗೆಡು ಮಾಮಲ್ಲ ಬಂಗ್ಲೆ ಕಾಂಗ್ರೆಸ್ ನಾಯಕರಿಡಿದು ದೂರು ವಾರ್ತೆದ ವಿವರ 2025 ಸಾಲದ ಸಿಇಟಿ ಪರೀಕ್ಷೆಡು ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆ ಮಲ್ಲ ಸಾಧನೆ ಮಲ್ತುಂಡು ಪರೀಕ್ಷೆಡು 5 ವಿಭಾಗದ ಸುರುತ 10 ರ್ಯಾಂಕ್ ಲೆಡು ಆಜಿ ರ್ಯಾಂಕ್ ಸಂಸ್ಥೆಗೆ ಬೈದುಂಡು ವಿದ್ಯಾರ್ಥಿಲಿನ ದಾಖಲೆ ಸಾಧನೆಗೂ ಎಕ್ಸ್ಪರ್ಟ್ ಗುರ್ಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಬೊಕ್ಕ ಒತ್ತು ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಮೆಚ್ಚುಗೆ ತೆರಿಪಾದಿರು 2025 ಸಾಲದ ಸಿಇಟಿ ಫಾಸ್ಟ್ ವೇಲ್ ಸೋಮವಾರ ಗೊತ್ತು ಮಲ್ತಿದೆರು ಕುಡ್ಲದ ಪುದರ್ಪೋಯಿ ಬರೋ ಸಂಸ್ಥೆ ಎಕ್ಸ್ಪರ್ಟ್ ಕಾಲೇಜ್ ಈ ಸತ್ತಿಲ ದಾಖಲೆದ ಸಾಧನೆ ಮಲ್ತದಂಡ ಪರೀಕ್ಷೆದ 5 ವಿಭಾಗದ ಸುರುತ 10 ರ್ಯಾಂಕ್ ಲೆಡು ಆಜ್ ರ್ಯಾಂಕ್ ಲೇನು ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಜೋಕುಲ್ ಪಡಿತೆರ ಕಾಲೇಜ್ದ ವಿದ್ಯಾರ್ಥಿ ರೀತಂ ಬಿ ಕೃಷಿಟ್ 2ನೇ ರ್ಯಾಂಕ್ ಪಶು ವೈದ್ಯಕೀಯೋಡು 3ನೇ ರ್ಯಾಂಕ್ BNYS 3ನೇ ರ್ಯಾಂಕ್ ಬಿ ಫಾರ್ಮಡು 10 ಬೊಕ ಇಂಜಿನಿಯರಿಂಗ್ 13ನೇ ರ್ಯಾಂಕ್ ದೆತ್ತದು ಮಲ್ಲ ಸಾಧನೆ ಮಲ್ತಿದೆರ ತೇಜಸ್ ಕೃಷಿಟ್ 4 ವೆಟರ್ನರಿ ಸೈನ್ಸ್ ಬೊಕ್ಕ BNYS 24 ಇಂಜಿನಿಯರಿಂಗ್ 53 ಫಾರ್ಮಡ್ 51 ಬೊಕ್ಕ ಸಂಜನಾ ಕಾಮತ್ ಪಂಚಮಹಲ್ ಕೃಷಿಟ್ 7ನೇ ರ್ಯಾಂಕ್ ವೆಟರ್ನರಿ ಸೈನ್ಸ್ ಬೊಕ್ಕ BNYS 25 ಫಾರ್ಮಡ್ 57 ಇಂಜಿನಿಯರಿಂಗ್ 73ನೇ ರ್ಯಾಂಕ್ ದೇದಿರ ಸಿಇಟಿದ 20 ವಿಭಾಗಲಿಡು ಸುರುತ 5 ರ್ಯಾಂಕ್ ಲೆಡು 47 ರ್ಯಾಂಕ್ ಎಕ್ಸ್ಪರ್ಟ್ ಸಂಸ್ಥೆಗೆ ಬೈದುಂಡು ಸುರುತ 100 ರ್ಯಾಂಕ್ ಲೆಡು 85 ರ್ಯಾಂಕ್ ಸುರುತ 105 ರ್ಯಾಂಕ್ ಲೆಡು 121 ಸುರುತ 200 ರ್ಯಾಂಕ್ ಲೆಡು 157 ರ್ಯಾಂಕ್ ಸುರುತ 300 ರ್ಯಾಂಕ್ ಲೆಡು 213 ರ್ಯಾಂಕ್ ಇಂಚ ಎಕ್ಸ್ಪರ್ಟ್ ಸಂಸ್ಥೆ ಹೊಸ ದಾಖಲೆ ಮಲ್ತುಂಡು ಈ ಬಗ್ಗೆ ಎಕ್ಸ್ಪರ್ಟ್ ಸಂಸ್ಥೆದ ಗುರ್ಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಬೊಕ್ಕ ಒತ್ತು ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಅಭಿಪ್ರಾಯ ತೆರಿಪಾದು ಕೋವಿಡ್ ಸಿಕ್ಕದ ನಡುಟ್ಲ ಸಂಸ್ಥೆದ ವಿದ್ಯಾರ್ಥಿಲು ಮಲ್ಲ ಸಾಧನೆ ಮಲ್ದಿರ 5 ವಿಭಾಗದ ಸುರುತ 10 ರ್ಯಾಂಕ್ ಲೆಡು ಆಜ್ ರ್ಯಾಂಕ್ ದಿತ್ತದು ಹೊಸ ಇತಿಹಾಸ ಕಟ್ಟದಿರ ಕೊರೋನಾ ಕಾರಣ ಬರವು ಓಲ್ ಪಿರ ಜಾರುಣ ಅಂದು ಪೋಡಿಗಿತ್ತಂಡ ಅಂಚಾದ ಸಂಸ್ಥೆ ಬೊಕ್ಕ ಕಲ್ಪನಕಲು ಕೆಲಸ ಮಲ್ಪುನಕಲು ಇಸೇಸ ಕಾಳಜಿ ತೆತ್ತೊಂದಿರ ಕಲ್ಪನಕಲು ಅಕ್ಲಿನ ಇಲ್ಲಲ್ದಕಲು ಎಡ್ಡೆ ಗುಮನ ಕೊಡ್ತಿರ ಶ್ರಮ ಏವ ಜಯತೆ ಪಂಪುನ ಸಂಸ್ಥೆದ ಎಡ್ಡೆ ಉದ್ದೇಶದ ಪಾತೆರ ಪಾಲನೆ ಮಲ್ತದಿರ ಮಾತಾ ಜೋಕ್ಲಿಗ್ಲ ಮೆಚ್ಚುಗೆ ತಿರಿಪಾವನ್ ಪಂಡಿರೋ ಈ ಬಾರಿಯ ಸಿಇಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಮೊದಲ 10 ರ್ಯಾಂಕ್ಗಳಲ್ಲಿ 6 ರ್ಯಾಂಕ್ಗಳನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ, ಅವರ ಹೆತ್ತವರಿಗಾಗಲಿ ಅವರು ಮೊದಲ ಕಲಿತ ಶಾಲೆಗಾಗಲಿ, ಯಾಕಂದರೆ ಆ ಫೌಂಡೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಸಹ ಹೆಮ್ಮೆ ತಂದಿದ್ದಾರೆ. ಬಹಳ ಹೆಮ್ಮೆ ಅನ್ನಿಸ್ತದೆ. ಇದಕ್ಕೆ ವಿದ್ಯಾರ್ಥಿಗಳ ಪ್ರಯತ್ನ ಪ್ಲಸ್ ಹೆತ್ತವರ ಪ್ರೋತ್ಸಾಹ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಶಿಕ್ಷಕ ಸಮುದಾಯದವರ, ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೇನಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಕೋವಿಡ್ ಸಂದಿಗ್ಧತೆಯಲ್ಲಿ ಮಕ್ಕಳಿಗೆ ಆನ್ಲೈನಲ್ಲಿ ಚೆಂದ ಮಾಡಿ ಕಲಿಸೋದು, ಅವರೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿರೋದು, ಮತ್ತು ಅವರಿಗೆ ವಾಟ್ಸ್ಯಾಪ್ ಗ್ರೂಪ್ ಮಾಡಿ ಯಾವ ಟೈಮಲ್ಲಿ ಅವರಿಗೆ ಡೌಟ್ಸ್ ಇದ್ದರು, ರಾತ್ರಿ ಅಂತೆಲ್ಲ ಬೆಳಿಗ್ಗೆ ಅಂತೆಲ್ಲ ಯಾವ ಟೈಮಲ್ಲಿ ಅವರು ಡೌಟ್ಸ್ ಕೇಳಿದರು ಅದನ್ನು ಚೆನ್ನಾಗಿ ನಿಭಾಯಿಸಿ ಅವರಿಗೆ ಕರೆಕ್ಟಾಗಿ ಹೇಳಿಕೊಟ್ಟು ಹುರಿದುಂಬಿಸುವಲ್ಲಿ ನಮ್ಮ ಶಿಕ್ಷಕರು ಬಹಳ ಪಾತ್ರ ವಹಿಸಿದ್ದಾರೆ.
ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಹೌದು, ಪ್ರತಿ ಬಾರಿ ಥರ ಮತ್ತೊಮ್ಮೆ ಎಕ್ಸ್ಪರ್ಟ್ ರ್ಯಾಂಕಿನ ಸುರುಮಳೆ ಅಂತೇಳಿ ಹೇಳ್ಬೋದು. ಸೆಕೆಂಡ್, ಥರ್ಡ್, ಫೋರ್ತ್, ಸಿಕ್ಸ್ತ್, ಸೆವೆಂತ್ ಈ ಥರ ತುಂಬ ರ್ಯಾಂಕ್ಗಳು ಬಂದಿವೆ. ಹೇಗೆ ಅನ್ನಿಸ್ತದೆ ಹೇಳಿದರೆ ಇಟ್ಸ್ ಡೆಫಿನೆಟ್ಲಿ ವಂಡರ್ಫುಲ್ ಫೀಲಿಂಗ್. ಒಂದು ಹೇಳಿದರೆ ಈ ಸತಿ ಜಾಸ್ತಿ ಖುಷಿ ಅನ್ನಿಸ್ತಾ ಇದೆ, ಮಕ್ಕಳು ಸ್ವಲ್ಪ ದೂರ ಇದ್ದರು, ಆನ್ಲೈನ್ ಕ್ಲಾಸಸ್ ಆಗ್ತಾಯಿತ್ತು. ಸೊ ಯಾವ ರೀತಿ ಇಲ್ಲಿರುವಾಗ ನಮಗೆ ಗೊತ್ತಿರುತ್ತೆ ನಾವು ಯಾವ ರೀತಿ ಕಲಿಬೇಕು, ಕಲಿಯೋದಾಗ ಗೊತ್ತಾಗುತ್ತೆ, ಪಾಠ ಕೇಳದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಏನು ಹೇಳಿದರೆ ನಿಜವಾಗಿ ಹೇಳಬೇಕಾದ್ರೆ ಮಕ್ಕಳ ಸ್ವಂತವಾದ ಒಂದು ಎಫರ್ಟ್ ತುಂಬ ಅಗತ್ಯ. ಆ ಎಫರ್ಟ್ ನಮಗೆ ಕ್ಲಾಸ್ ನಾವು ಎಲ್ಲ ಒಳ್ಳೆಯದಾಗಿ ಮಾಡ್ತಾ ಇದ್ವಿ, ಒಳ್ಳೊಳ್ಳೆ ಆನ್ಲೈನಲ್ಲಿ ನಿಜವಾಗಿ ಅವರಿಗೆ ತುಂಬ ಸುಲಭ ಆಗುವ ರೀತಿಯಲ್ಲಿ ಕ್ಲಾಸಸ್ಗಳು ಆಗ್ತಾ ಇತ್ತು. ಸೊ ಆದರೆ ಎಲ್ಲಿಯೋ ಒಂದು ಭಯ ಇತ್ತು, ಏನು ಮಾಡ್ತಾರಾ ಈ ಬಾರಿ, ದೂರ ಇದ್ದಾರೆ ಅಂತೇಳಿ. ಬಟ್ ಮಕ್ಕಳು ನಾವು ನಿಜವಾಗಿ ಏನು ಅಪ್ರಿಷಿಯೇಟ್ ಮಾಡಬೇಕಂತ ಹೇಳಿದರೆ ಅದು ಆನ್ಲೈನ್ ಕ್ಲಾಸ್ ಆದರೂ ಪರವಾಗಿಲ್ಲ, ನಾವು ಕಲಿತೇವೆ ಅಂತೇಳಿ ಹೇಳುವಂಥ ಒಂದು ದೃಢ ನಿರ್ಧಾರ ತಗೊಂಡು ಯಾವ ರೀತಿ ಅವರು ಎಕ್ಸ್ಪರ್ಟಿಗೆ ಬಂದಿದ್ರ ಅದೇ ದೃಢ ನಿರ್ಧಾರದಲ್ಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ಕೂಡ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಆಗ್ತಿದೆ. ಸೆಕೆಂಡ್ ಮತ್ತು ಥರ್ಡ್ ಬಂದಿದ್ದೀನಿ CET ಸ್ಟೇಟ್ಗೆ. ಅದೇ ಲೈಕ್ ಕಾಲೇಜ್ಗೆ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಮತ್ತು ಇನ್ನು ಲೈಕ್ ಕೋವಿಡಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಲೈಕ್ ಆನ್ಲೈನ್ ಕೋಚಿಂಗಲ್ಲಿ ಮಾಡಬೇಕಾಗಿತ್ತು ಎಲ್ಲ. ಬಟ್ ಅದು ಇಟ್ ಶುಡೆಂಟ್ ಲೈಕ್ ಪ್ರಾಬ್ಲಮ್ ಅಂತ ತಗೋಬಾರ್ದು, ಲೈಕ್ ಅದನ್ನು ಫೇಸ್ ಮಾಡಬೇಕು ಅಂತ ಅನಿಸುತ್ತೆ. ಲೈಕ್ ಲಾಕ್ಡೌನ್ ಇದ್ದಾಗ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದರು, ಎಸ್ಪೆಷಲಿ ಆಲ್ ದ ಟೀಚರ್ಸ್ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಆ್ಯಂಡ್ ಟೀಚರ್ಸ್ ಕೂಡ ಏನೇ ಡೌಟ್ಸ್ ಇದ್ದರು, ಏನೇ ಇದ್ದಿದ್ರು ಕರೆಕ್ಟಾಗಿ ಆನ್ ಟೈಮ್ ಕ್ಲಿಯರ್ ಮಾಡ್ತಿದ್ರು. ಸೊ ತುಂಬ ಹೆಲ್ಪ್ ಮಾಡಿದರು ಟೀಚರ್. ನಮಗೆ ಡೌಟ್ಸ್ ಏನಾದರೂ ಬಂದರೆ ಎಲ್ಲ ಕ್ಲಾರಿಫೈ ಮಾಡ್ತಾಯಿದ್ರು. ಅವ್ರು ಓದಲಿಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಆನ್ಲೈನ್ ಕ್ಲಾಸಲ್ಲಿ ಸಹ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕೋವಿಡ್ ಟೈಮಲ್ಲಿ ಮನೇಲೇ ಓದ್ಕೊಂಡು ಮ್ಯಾಕ್ಸಿಮಮ್ ಮನೇಲೇ ಓದಿದ್ದು. ಆದರೂ ಆ ಟೈಮಲ್ಲಿ ಅವನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀವಿ. ಸೊ ಓದೋದಕ್ಕೆ ಅವನಿಗೆ ಅನುಕೂಲ ಮಾಡಿದ್ದೀವಿ. ಸೊ ಕಷ್ಟಪಡ್ತಾ ಇದ್ದ, ಇಷ್ಟು ಪರ್ ಡೇ ಏನು ಓದಬೇಕು ಅಂದ್ಕೊತಾ ಇದ್ದ ಅದೆಲ್ಲ ಅಷ್ಟು ಮುಗಿಸ್ತಾ ಇದ್ದ. ಸೊ ಹಂಗಾಗಿ ಕಷ್ಟಪಡ್ತಾ ಇದ್ದ, ಬಿಗಿನಿಂಗಿಂದಲೂ ಅವನು ಚೆನ್ನಾಗಿ ಕಷ್ಟಪಟ್ಟು ಓದ್ತಾ ಇದ್ದ. ಸೊ ಹಂಗಾಗಿ ವಿ ಎಕ್ಸ್ಪೆಕ್ಟೆಡ್ ದಿಸ್ ಥ್ಯಾಂಕ್ಸ್ ಸರ್. ಸೋಮವಾರ ಕುಡ್ಲದ ಕರ್ಪಿಲ್ ಕೈತಲ್ದ ಡಯಟ್ ಸಂಸ್ಥೆಗೆ ಪೊಗ್ಗುದು ಮೂವೇರು ಪೊಂಜೋಲೆನು ಕಡ್ತಿನ ಕುಂದಾಪುರದ ಆರೋಪಿ ನವೀನ್ ವಿಚಾರಣೆಡು ಬೇತೆ ಬೇತೆ ಸಂಗತಿಲೇನು ಬಾಯಿಬಿಡುತ್ತೆ. ಈದುಂಬು ಶಿಕ್ಷಕರು ಆಯಗು ಮರ್ಯಾದೆ ಕೊರೊಂದಿಜ್ಜಾಂಡು ಕಲ್ಪನವರಿ ಆಣನ ಒಟ್ಟುಗೂ ತನಕ ಮಾಟ ಮಲ್ತದಿರಂದು ವಿಚಾರಣೆಡು ಆಯೆ ತೆರಿಪಾದೆ. ಸೋಮವಾರ ಕುಡ್ಲದ ಜೈಲ್ದ ಕೈತಲುಪ್ಪುನ ಡಯಟ್ ಸಂಸ್ಥೆಗೆ ಪೊಗ್ಗುದಿನ ಮಾಸ ತಜಪುನ ಮಲ್ಲ ಕತ್ತಿಡು ಮೂವೇರು ಪೊಂಜೋಲಿಗೆ ಕಡ್ತದು ಬಂಧನ ಆಯ್ನ ನವೀನ್ ಪನ್ಪುನಾಯನು ಪೊಲೀಸರು ಭಾರಿ ವಿಚಾರಣೆ ನಡಪಾದಿರೋ. ಈ ಪೊರ್ತುಡು ಪಾಕ ಸತ್ಯ ಸಂಗತಿಲು ಪಿದೈ ಬೈದಂಡ. ಕುಂದಾಪುರದ ನವೀನ್ ಮಾನಸಿಕ ಸೀಕಡು ನರಳುಂದುಲ್ಲೆಂದು ವೈದ್ಯರು ಮಾಹಿತಿ ಕೊಡ್ತಿರೋ. ಈದುಂಬು ಶಿಕ್ಷಕರು ಆಯ್ಗು ಮರ್ಯಾದೆ ಕೊರಂದೆ ಅಭಿಮಾನುಡು ಪಾತ್ರೊಂದಿಜ್ಜಾಂಡು ಬೇತೆವರಿ ಕಲ್ಪನಾಯನ ಒಟ್ಟು ಸೇರ್ದು ಶಿಕ್ಷಕರು ಮಾಟ ಮಲ್ತದಿರಂದು ಪಾಕ ಜನಕ್ಲಿಡ ಪನೊಂದಿತ್ತೆ. ತನ್ಕು ಮಲ್ತದಿನ ಮಾಟ ದೆಪ್ಪಾಯರೆ ಉಪನ್ಯಾಸಕಿಡ ಕೇಂಡು ನೆರೆ ಪೋದಿತ್ತೆ. ಆಂಡ ಆರು ತಿಕ್ಕಂದೆ ಉಪ್ಪುನಗ ಇಂಚ ಮಲ್ತದೆಂದು ಆರೋಪಿ ನವೀನ್ ವಿಚಾರಣೆ ದಪ್ಪಗ ಬಾಯಿ ಬಿಡುತ್ತೆಂದು ಕುಡ್ಲಾ ಪೊಲೀಸ್ ಕಮಿಷನರ್ ಸುದ್ದಿ ಮಾಧ್ಯಮಗಳಿಗೆ ತೆರಿಪಾದಿರೋ. ಮತ್ತು ಅವನು ತುಂಬ ಕ್ಲಿಯರ್ ಆಗಿ ಡಾಕ್ಟ್ರು ಹೇಳ್ತಾರೆ, ಅವನಿಗೆ ಪ್ಯಾರನಾಯ್ಡ್ ಸಿಜೋಫ್ರೀನಿಯಾ ಕ್ರಾನಿಕ್ ಅಂದರೆ ಬಹಳ ಗಂಭೀರವಾದಂತಹ ಪ್ಯಾರನಾಯ್ಡ್ ಸಿಜೋಫ್ರೀನಿಯಾ ಡಿಸೀಸು ಅವನಿಗೆ ಇರುವಂಥದ್ದು. ಅದು ಒಂದು ಮೆಂಟಲ್ ಇಲ್ನೆಸ್ಸು. ಆ ಒಂದು ಸಮಸ್ಯೆಯಿಂದ ಅವನು ಬಳಲ್ತಾ ಇರುವಂಥದ್ದು ಕಂಡು ಬಂದಿದೆ. ಅವನು ಈ ಹಿಂದೆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಟೀಚರ್ ಅವನಿಗೆ ಕರೆಕ್ಟಾಗಿ ಗೌರವ ಕೊಡ್ತಿರಲಿಲ್ಲ, ಅವನಿಗೆ ಅಭಿಮಾನದಿಂದ ನೋಡ್ತಾ ಇರಲಿಲ್ಲ ಅನ್ನೋವಂಥದ್ದು ಅವನ ಮನಸ್ಸಲ್ಲಿದ್ದು. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಅಲ್ಲಿ ಓದ್ತಿದ್ದಂಥ ಆ ಸಂದರ್ಭದಲ್ಲಿ ಅಲೋಷಿಯಸ್ ಕಾಲೇಜಲ್ಲಿ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಅವನು ಮತ್ತು ಈ ಟೀಚರ್ ಇಬ್ಬರು ಸೇರ್ಕೊಂಡು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನೋವಂಥದ್ದು. ಮತ್ತು ನನಗೆ ಬೇರೆ ಬೇರೆ ರೀತಿಯಿಂದ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ತೆಗೆದುಬಿಡಿ ನನಗೆ ಮಾಡಿರೋದು ಅನ್ನೋದನ್ನು ನಾನು ಅವ್ರ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೆ. ಅವ್ರು ಸಿಗದೇ ಇದ್ದಾಗ ನಾನು ಏಕಾಏಕಿ ನನಗೆ ಸಿಟ್ಟು ಬಂದು ಈ ಒಂದು ಕೃತ್ಯ ಮಾಡಿದ್ದೀನಿ ಅನ್ನೋವಂಥದ್ದು ಆರೋಪಿ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಈಗ ಅವನ್ನ ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದೆ. ಮತ್ತು ಅದಕ್ಕೆ ಪೂರಕವಾಗಿ ಮೆಡಿಕಲ್ ಎವಿಡೆನ್ಸಸ್ಸು ಮತ್ತು ಅವನ್ನ ಟ್ರೀಟ್ ಮಾಡ್ತಿದ್ದಂಥ ವೈದ್ಯರು ಯಾರಿದ್ದಾರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡು ಈಗ ಮುಂದಿನ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ.
ಸರ್ ಅವನೀಗ ಮಚ್ಚು ತಗೊಂಡು ಬಂದ ಉದ್ದೇಶ ಅವರನ್ನು ಕೊಲೆ ಮಾಡಲಿಕ್ಕೆ. ಕಾಂಗ್ರೆಸ್ ಪಕ್ಷನು ಗಟ್ಟಿಮುಟ್ಟು ಮಲ್ಪೆರೆ ಜವಣಿರು ಸಂಘಟನೆ ಕಾರ್ಯಗೂ ಜಪ್ಪಡು. ಕಾಂಗ್ರೆಸ್ ಜನಕ್ಲಿನ ಬದುಕು ಕಟ್ಟರೆ ಪುಣೆಂಡ ಬಿಜೆಪಿ ಸಮಾಜ ಪುಡಪುನ ಕೆಲಸ ಮಲ್ತೊಂದುಂಡು ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಂತೆರು. ಪಾಣೇರು ಬ್ಲಾಕ್ ಯುವ ಕಾಂಗ್ರೆಸ್ ಮೊಡಂಗಾಪು ಇಂಗ್ರೇಜಿ ದಾಸಭಂಗ ನಡು ನಡಪಾಯಿನ ಕಾರ್ಯಗಾರ ಮುಗಿತಲ ಬೊಕ್ಕ ಅಧಿಕಾರದೆತ್ತೊನ್ನ ಕಾರ್ಯಕ್ರಮಟ್ಟು ಆರ್ಪ ತಿರುಗಿರು. ಪಾಣೇರು ಬ್ಲಾಕ್ ಯುವ ಕಾಂಗ್ರೆಸ್ ತಾನಿಲಿಟ್ಟು ಯುವ ಚೈತನ್ಯ ಕಾರ್ಯಗಾರ ನಡೆಸುತ್ತಿದ್ದು ಅವಿತ ಮುಗಿತಲ ಬೊಕ್ಕ ಅಧಿಕಾರದೆತ್ತೊನ್ನ ಕಾರ್ಯಕ್ರಮ ಮೊಡಂಕಾಪು ಇಂಗ್ರೇಜಿದ ಸಭಾಂಗಣಡು ನಡೆತಂಡ. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಸದಸ್ಯತ್ವ ಅಭಿಯಾನದ ಪೋಸ್ಟರ್ ಬಿಡುಗಡೆ ಮಲ್ತೆರು. ಸೊರಕೆ ಪಾತೆರ್ದು ರಾಜಕೀಯೋಡು ಜವಣಿರ್ನ ಸಂಘಟನೆ ಸರಿಯಾದ ಇಜ್ಜಾಂದೆ ಉಪ್ಪುನಗ ಸಾಕಾರ ತಿಕ್ಕುನ ಕಷ್ಟ. ಕಾಂಗ್ರೆಸ್ ಪಕ್ಷನು ಗಟ್ಟಿಮುಟ್ಟು ಮಲ್ಪೆರೆ ಜವಣಿರ್ನ ಕೂಟ ಕಟ್ಟುನ ಕಾರ್ಯ ಅಗತ್ಯ ಅಂತ ಪಂಡಿರೋ. ನಮ್ಮಡ ಪೊಸತನ ಬತ್ತಂಡ ಪಕ್ಷ ಬುಳಿವುಂಡು. ಬಿಜೆಪಿದ ಆಡಳಿತ ಸೋತು ದಿನ ಬಗೆಟ್ಟು ಜನಕ್ಲಿಗೆ ಸರಿಯಾದ ತೆರಿಪಾವುನ ಕೆಲಸ ಆವುಡು. ಜನಕ್ಲಿನ ಬದುಕು ಕಟ್ಟುನ ಕೆಲಸ ಕಾಂಗ್ರೆಸ್ ಮಲ್ತದಂಡ ಅಂಡ ಬಿಜೆಪಿ ಸಮಾಜ ಪುಡಪುನ ಕೆಲಸ ಮಲ್ತೊಂದುಂಡು ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಂಡಿರೋ. ಹೆಚ್ಚು ನಿಮಿಷ ಇಡೀ ಅವಿಭಾಜ್ಯ ಜಿಲ್ಲೆಯಲ್ಲಿ ಈ ಕಾರ್ಯಗಾರ ಏನಿದೆ ಇದು ನಾಂದಿ ಆಗಲಿ, ಪುನರುಪ್ಪಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ತಂಡ ಕಟ್ಟುವಂತ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಗಾರ ಚಾಲನೆ ಆಗಲಿ. ಮುಂದಿನ ದಿವಸ ನಾವೆಲ್ಲರೂ ಕೂಡ ಆ ಸಂಘಟನಾತ್ಮಕ ಕೆಲಸಕಾರ ತೊಡಗಿಸುವಂತ ಕೆಲಸಕಾರ ಮಾಡಿಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಸೇರಿಕೊಂಡು ತಾವು ಕೂಡ ಪ್ರತಿಭಾನ್ವಿತರಾಗಿ ಬರಬೇಕು. ತಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಕೂಡ ಪ್ರತಿಭೆ ಇದೆ, ಪ್ರತಿಯೊಬ್ಬರ ಹತ್ರ ಕೂಡ ಶಕ್ತಿ ಇದೆ, ಸಂಘಟನಾತ್ಮಕ ಶಕ್ತಿ ಇದೆ. ತಮ್ಮ ಭವಿಷ್ಯಕ್ಕೋಸ್ಕರ ಸಂಘಟನಾತ್ಮಕ ಶಕ್ತಿಯನ್ನ ತಾವು ಉಪಯೋಗ ಮಾಡಿಕೊಳ್ಬೇಕು. ಯಾರು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಅವರನ್ನ ಇವತ್ತೆಲ್ಲ ನಾಡೆ ಗುರುತಿಸುವಂತ ಕೆಲಸ ಕಾರ್ಯ ಮಾಡಲೇಬೇಕಾದಂತ ಸನ್ನಿವೇಶ ಬರ್ತದೆ. ವಿರೋಧ ಮಾಡುವವರಲ್ಲ, ನಾವು ಯಾರನ್ನು ದ್ವೇಷ ಮಾಡುವವರಲ್ಲ, ಅವರ ವಿಚಾರಧಾರೆಯ ವಿರುದ್ಧ ನಾವು ಮಾತಾಡುವವರು, ಅವರ ವಿರುದ್ಧ ನಾವು ಮಾತಾಡುವವರಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೇನೆಂದ್ರೆ ನಾವು ಅವರ ವಿಚಾರಧಾರೆಯ ವಿರೋಧಿಗಳಂದ್ರೆ ನಾವು ಒಬ್ಬನೇ ಕಾಂಗ್ರೆಸ್ ಸಿದ್ಧಾಂತ ಏನು ಹೇಳ್ತದಂದ್ರೆ ನಾವು ಯಾವುದೇ ಮನುಷ್ಯರನ್ನು ನಾವು ದ್ವೇಷಿಸಬಾರ್ದು, ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಬೇಕು, ನಾವು ಅಹಿಂಸಾವಾದಿಗಳು. ಇವತ್ತು ನಮ್ಮ ನಾಯಕರೆಲ್ಲ ರಮಣಾಥ್ ರೈ ಸಾಹೇಬರು, ವಿನಯ್ ಕುಮಾರ್ ಸೊರಕೆ ಅವರು ಎಲ್ಲರೂ ಇದ್ದಾರೆ. ನಾವು ವ್ಯಕ್ತಿಯನ್ನು ದ್ವೇಷಿಸ್ತಾ ಇದ್ರೆ ಸುಧೀರ್ ಕುಮಾರ್ ಮುರಳಿ ಅವರು RSS ಅನ್ನು ಬಿಟ್ಟು ಕಾಂಗ್ರೆಸ್ ವಿಚಾರಧಾರೆ ಕಡೆಗೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ವ್ಯಕ್ತಿಯನ್ನು ದ್ವೇಷಿಸಬಾರ್ದು, ನಾವು ಅವರ ವಿಚಾರಧಾರೆಯನ್ನು ದ್ವೇಷಿಸಬೇಕು. ಕುಡ್ಲ ಬೊಕ್ಕ ಒಡಿಪುಡು ಶಾಖೆ ಉಪ್ಪುನ ಆಕಾಶ್ ಇನ್ಸ್ಟಿಟ್ಯೂಟ್ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಪರೀಕ್ಷೆ ಆಂತೆ 2021 ದಿವೊಂದು ಆಕಾಶ್ ಇನ್ಸ್ಟಿಟ್ಯೂಟ್ ದ ಶಾಖಾ ಮುಖ್ಯಸ್ಥರು ಅಶ್ವಿನ್ ಪ್ರಭು ಪಂತೆರ್ ಕುಡ್ಲದ ಪತ್ರಿಕಾ ಭವನಡು ಅಂಗಾರೆ 6 ಆಂತೆ 2021 ಪೋಸ್ಟರ್ ಬಿಡುಗಡೆ ಮಲ್ತದು ಸುದ್ದಿಕೂಟೋಡು ಶಿಕ್ಷಣ ಸಂಸ್ಥೆ ಬೊಕ್ಕ ಪಂತದ ಬಗೆಟ್ ಮಾಹಿತಿ ಕೊರಿಯರು. ಆಕಾಶ್ ಇನ್ಸ್ಟಿಟ್ಯೂಟ್ ಶಾಖೆ ಮುಖ್ಯಸ್ಥರು ಅಶ್ವಿನ್ ಪ್ರಭು ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟ್ಟಡು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತೆ 2021 ಪರೀಕ್ಷೆದ ಪೋಸ್ಟರ್ ಬಿಡುಗಡೆ ಮಲ್ತೆರು. ಸುದ್ದಿಕುಟ್ಟಡು ಅಶ್ವಿನ್ ಪ್ರಭು ಮಾಹಿತಿ ಕೊರ್ದು ಸಂಸ್ಥೆ ಒಡಿಪು ಬೊಕ್ಕ ಕುಡ್ಲಡ್ ಶಾಖೆ ಉಂಡು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತೆ 2021 ಪನ್ಪುನ ಪರೀಕ್ಷೆ ದಿವೊಂದ ಭಾರತದೋರ್ಮಿಡು ಸಂಸ್ಥೆ 200 ಶಾಖೆಲುಂಡು JEE ಬೊಕ್ಕ ನೀಟ್ ಪರೀಕ್ಷೆಗೂ ತರಬೇತಿ ಕೊರ್ಪುಂಡು. ರಾಷ್ಟ್ರೀಯ ಸ್ಕಾಲರ್ಶಿಪ್ ಪರೀಕ್ಷೆ ಅಂತೆ 7-12 ಕ್ಲಾಸ್ ಮುಟ್ಟದಕ್ಲಿಗೆ ನಡಪುಂಡು. ಡಿಸೆಂಬರ್ 4-12 ಮುಟ್ಟ ಪರೀಕ್ಷೆ ನಡಪೆರೆ ಮಾತಾ ಕ್ಲಾಸ್ 5 ಜೋಕುಲು ಬೊಕ್ಕ ಒರಿ ಪಾಲಕಿರು ನಾಸಾಗ್ ಧರ್ಮೋಗು ಪ್ರಯಾಣ ಅವಕಾಶ ಉಂಡು. ವಿದ್ಯಾರ್ಥಿ ವೇತನದ ಒಟ್ಟುಗು ಮೆಡಿಟೇಷನ್ ಸ್ಕೂಲ್ ಬೂಸ್ಟರ್ ಕೋರ್ಸುನು ವಿದ್ಯಾರ್ಥಿಗಳಿಗೂ ಧರ್ಮೋಗು ಕಲ್ಪಾಂಡು. 100% ಸ್ಕಾಲರ್ಶಿಪ್ ಒದಗಾವಣುಂದು ಆರ್ಪಂಡಿರು. ಸೋಮವಾರ KCP ಪಾಸ್ ಫೇಲ್ ಬೈದನು. ಆಕಾಶ ಸಂಸ್ಥೆದ ಮೈಸೂರದ ಮೇಘನಾಗ್ ಟಾಪ್ ನಂಬ್ರ 1 ರ್ಯಾಂಕ್ ಬೈದನು. ಒಂದು ಸಂಸ್ಥೆದ ಪೇರ್ಮೆಂದು ಅಶ್ವಿನ್ ಪ್ರಭು ಪಂಡಿರ. ಫ್ರಮ್ 7th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡುವಂಥದ್ದು ಅಥವಾ ನೀಟ್ JEE KCET ಅಂತ ಎಕ್ಸಾಮ್ಸನ್ನು ಫೇಸ್ ಮಾಡುವ ಎಲ್ಲ ಮಕ್ಕಳಿಗೂ ಯಾರೆಲ್ಲ ಆಸ್ಪಿರೇಷನ್ಸ್ ಇಟ್ಕೊಂಡಿದ್ದಾರೆ ಅವರಿಗೆ ಈ ಎಕ್ಸಾಮ್ ಸ್ಕಾಲರ್ಶಿಪ್ ಎಕ್ಸಾಮನ್ನು ಬರೆದ್ರೆ ನಾವು ಅದರಲ್ಲಿ ವೇರಿಯಸ್ ಟೈಪ್ಸ್ ಅಂದರೆ ಈ ವರ್ಷ ನಾವೇನು ಮಾಡಿದ್ದೇವೆ ಅಂದರೆ 5 ಟಾಪ್ ಸ್ಟೂಡೆಂಟ್ಸನ್ನು ಪ್ರತಿ ಕ್ಲಾಸಿಂದ 7th ಇಂದ 12th ತನಕ ಪ್ರತಿ ಟಾಪರ್ಸನ್ನು ನಾವು ನಾಸಾ ಟ್ರಿಪ್ಪನ್ನು ಸ್ಪಾನ್ಸರ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಮತ್ತು ವಿತ್ ಪೇರೆಂಟ್ಸ್. ಆ್ಯಂಡ್ 100% ಸ್ಕಾಲರ್ಶಿಪ್ ಅಪ್ ಟು 100% ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಪ್ಲಸ್ ಕ್ಯಾಶ್ ಅವಾರ್ಡ್ಸ್ ಇದೆ.
ಹಾಗೆ ಅವರಿಗೆ ಆಮೇಲೆ ಕಂಟಿನ್ಯೂ ಮಾಡಲಿಕ್ಕೆ ನಮ್ಮ ಹತ್ರ ನೀಟ್ ಮತ್ತು JEE ಮತ್ತು ಫೌಂಡೇಶನ್ ಲೆವೆಲ್ ಅಂದರೆ 8ನೇ ತರಗತಿ 9ನೇ ತರಗತಿ 10ನೇ ತರಗತಿಗೆ ಮತ್ತು 11th ಆ್ಯಂಡ್ 12th ಸೈನ್ಸ್ ಅದರಲ್ಲಿ ಅವರಿಗೆ ಕೋರ್ಸಸನ್ನು ಕಂಟಿನ್ಯೂ ಮಾಡುವಂಥ ಅವಕಾಶ ಇದೆ. ಸೊ ಇದರದ್ದು ಸದುಪಯೋಗ ಎಲ್ಲ ಮಕ್ಕಳು, ಉಡುಪಿ ಮಂಗಳೂರು ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡಿಬೇಕು ಅಂತ ನಾವು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಈವನ್ ನಮ್ಮ ಎಲ್ಲ ಇಲ್ಲಿ ಇರುವಂಥ ಎಲ್ಲ ಶಾಲೆಗಳು ಕಾಲೇಜ್ಗಳಲ್ಲಿ ನಾವು ಒಂದು ವಿಶೇಷವಾದ ವಿನಂತಿ ಏನು ಮಾಡ್ತೇವೆ ಅಂದರೆ ಎಲ್ಲರೂ ಅವರ ಮಕ್ಕಳಿಗೆ ಈ ಎಕ್ಸಾಮನ್ನು ಬರೀಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಅಕಾಡೆಮಿಕ್ ಮುಖ್ಯಸ್ಥರು ಮೊಹಮ್ಮದ್ ಶಫಿ ಬೊಕ ABM ಚಂದ್ರಶೇಖರ್ ಸುದ್ದಿ ಕೊಟ್ಟುಡಿದ್ದರು. ಮಾನಸಿಕ ಆರೋಗ್ಯದ ಬಗೆಟ್ ಜನಕ್ಲೆಡ ಉಪ್ಪುನ ಪೋಡಿಗೆದ ಸಂಕಲಿನ ಮಾಧ್ಯಮದ ಜೊತೆ ಸೇರಿಗೆಡು ಕಡಿಪೆರೆ ಅಗತ್ಯದ ಮಾತಾ ಕೆಲಸ ಕಾರ್ಯಲಿನ ಮಲ್ಪುವಂದು ಕುಡ್ಲದ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದ ಪ್ರೊಫೆಸರ್ ಡಾಕ್ಟರ್ PK ಕಿರಣ್ ಕುಮಾರ್ ಪಂತೆರ್ ಸೆಪ್ಟೆಂಬರ್ 14 ಮೇಕ್ ಕುಡ್ಲದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ನಡತಿನ ಇಂಡಿಯನ್ ಸೈಕ್ಯಾಟ್ರಿ ಸೊಸೈಟಿದ 31ನೇ ವರ್ಷದ ಸಮ್ಮೇಳನಡು 6 ಸೊಸೈಟಿದ 2021-22ನೇ ಸಾಲದ ಕರ್ನಾಟಕ ರಾಜ್ಯ ಗುರ್ಕಾರ್ಯರಾದ ಅಧಿಕಾರದೆ ತೊಂದು ಪಾತಿರಿಯರು. ಕುಡ್ಲದ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದ ಪ್ರೊಫೆಸರ್ ಆದ ಪುನಃ ಡಾಕ್ಟರ್ PK ಕಿರಣ್ ಕುಮಾರ್ ಸೆಪ್ಟೆಂಬರ್ 14 ಮೇಕ್ ಕುಡ್ಲದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ನಡತಿನ ಇಂಡಿಯನ್ ಸೈಕ್ಯಾಟ್ರಿ ಸೊಸೈಟಿದ 31ನೇ ವರ್ಷದ ಸಮ್ಮೇಳನಡು ಸೊಸೈಟಿದ ಕರ್ನಾಟಕ ರಾಜ್ಯದ 2021-2022ನೇ ಸಾಲದ ಗುರ್ಕಾರ್ಯರಾದ ಅಧಿಕಾರದೆ ತೊಂಡೆರು. ಈ ಪೊರ್ತರು ಡಾಕ್ಟರ್ PK ಕಿರಣ್ ಕುಮಾರ್ ಮಾನಸಿಕ ಆರೋಗ್ಯದ ತಿಳುವಳಿಕೆ ಕಾರ್ಯಕ್ರಮ ಬಗೆಟ್ ಬೊಕ್ಕ ಮಾನಸಿಕ ಆರೋಗ್ಯ ಕಾತುನೆರೆ ಕರ್ನಾಟಕ ರಾಜ್ಯದ ಮಾತಾ ಜಿಲ್ಲೆದ ಮೂಲೆ ಮೂಲೆಡು ಜನಸಾಮಾನ್ಯರಿಗೂ ಸುಲಭವಾದ ಹೆಲ್ಪ್ ಲೈನ್ ಸೌಕರ್ಯಲು ತಿಕ್ಕುನ ಪ್ರಾಮುಖ್ಯತೆ ಬಗೆಟ್ ವಿವರ ಕೊರ್ದು ಅವಿನ ಕಾರ್ಯಕ್ರಮಗೂ ಕನೇರೆ ತನ್ನ ಅಧಿಕಾರಡು ಮಾತಾ ಪ್ರಯತ್ನಲ ಮಲ್ಪು ಎಂದು ನಂಬಿಕೆ ಕೊರಿಯರು. ಮಾನಸಿಕ ಆರೋಗ್ಯದ ಬಗೆಟ್ ಪೋಡಿಗೆದ ಸಂಕಲಿನ ಮಾಧ್ಯಮದ ಜತೆ ಸೇರಿಗೆಡು ಕಡಿಪೆರೆ ಅಗತ್ಯದ ಮಾತಾ ಕೆಲಸ ಕಾರ್ಯಲಿನ ಮಲ್ಪು ಎಂದು ಡಾಕ್ಟರ್ ಕಿರಣ್ ಕುಮಾರ್ ಪಂಡಿರು. ಈ ಪೊರ್ತುಡು ಸಂತಾಲೋಶಸ್ತ ರೆಕ್ಟರ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿದ ಡಾಕ್ಟರ್ ಗೌತಮ್ ಸಾಹಾ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್ದ ಗುರ್ಕಾರ್ಯರು ಡಾಕ್ಟರ್ ಶ್ರೀಪತಿ ಎಂ ಭಟ್ ಗುರ್ಕಾರ್ಮೆ ವಹಿಸುತ್ತಿದ್ದಂಡ ರೆವರೆಂಡ್ ಫಾದರ್ ರಿಚರ್ಡ್ ಅಲುಷಸ್ ಕುವೆಲ್ಲೋ, ರೆವರೆಂಡ್ ಫಾದರ್ ಅಜಿತ್ ಬಿ ಮ್ಯಾನೇಜರ್ಸ್, ಡಾಕ್ಟರ್ TSS ರಾವ್, ಡಾಕ್ಟರ್ ರಮಾನಂದ್, ರೆವರೆಂಡ್ ಫಾದರ್ ರುಡಾಲ್ಫ್ ರವಿ ಡಿಸೋಜಾ, ಡಾಕ್ಟರ್ NN ರಾಜು, ಡಾಕ್ಟರ್ K ರಾಮಕೃಷ್ಣ, ಡಾಕ್ಟರ್ ಸುರೇಶ್ ಕುಮಾರ್ ಮಲ್ಲಬಿಂದಿರ ಮನೆಟಿತ್ತರು. ಪೊಲೀಸೆರಡಲ ಮನುಷ್ಯತ್ವ ಉಂಡು, ಹೃದಯ ಶ್ರೀಮಂತಿಗೆ ಉಂಡೊಂದು ಕುಡ್ಲದ ಇರುವೆರು ಪೊಲೀಸರು ಸಾಬೀತು ಮಲ್ತಿದೆರ. ನಗರದ PVS ಜಂಕ್ಷನ್ ಮಾರ್ಗೋಡು ಆಯಿಲ್ ಪರಡದು ಅವೇತೋ ಗಾಡಿಲು ಪಲ್ಟಿ ಆಪುನೇನು ತಪ್ಪಾದಿರ. ಕುಡ್ಲಾ ಉತ್ತರ ಪೊಲೀಸ್ ಸ್ಟೇಷನ್ದ ಶಂಕರ್ ಬೊಕ ಸತೀಶರಿಗೂ ಈ ಬಗೆಟ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮರ್ಯಾದೆ ಮಲ್ತಿದೆರ. ಪೊಲೀಸೆರಡಲ ಮನುಷ್ಯತ್ವ ಇತ್ತಿನಕುಲು ಹೃದಯ ಶ್ರೀಮಂತಿಕೆ ಇತ್ತಿನಕುಲು ಪನ್ಪುನವು ಕುಡೋರ ಸಾಬೀತಾತಂಡ. ಸಾಮಾಜಿಕ ಕಾಳಜಿ ತೋಜಾಯಿನ ಪೊಲೀಸರಿಗೂ ಮರ್ಯಾದಿ ಸಂದಾದಂಡ. ಕುಡ್ಲಾ ಉತ್ತರ ಪೊಲೀಸ್ ಸ್ಟೇಷನ್ದ ಶಂಕರ್ ಬೊಕ ಸತೀಶ್ ಇಂಚ ಇರುವೆರು ಪೊಲೀಸರಿಗೂ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮರ್ಯಾದೆ ಮಲ್ತಿದೆರ. ನಗರದ PVS ಜಂಕ್ಷನ್ ಮಾರ್ಗೋಡು ಪರಡದಿತ್ತಿನ ಇಂಜಿನ್ ಆಯಿಲ್ ದೆತ್ತದು ಮಾರ್ಗ ನಿರ್ಮಲ ಮಲ್ತದು ಪಾಕ ಗಾಡಿಲು ಪಲ್ಟಿ ಆಪನೇನು ಮೊಕುಲು ತಪ್ಪಾದೆರೋ. ಆ ಜಾಗಿಡು ಮೊಕುಲು ಆಯಿಲ್ ಬೂರ್ದಿನೇನು ತೂತೆರೋ. ಅವೇ ಪೊರ್ತುಡು ಇರುವೇರು ಬೈಕ್ಡ್ ಬತ್ತದು ನಿಯಂತ್ರಣ ಕಳೆವೊಂದು ಗಾಡಿ ಮಗರ್ದು ಮಾರ್ಗೋಗು ರಟ್ಟದೆರೋ. ಅಪಗನೆ ಶಂಕರ್ ಬೊಕ ಸತೀಶ್ ಮನುಷ್ಯತ್ವ ನಿಲ್ಲಿಟ್ಟು ಕೈ ಜೋಡ್ಸಾದೆರೋ. ಬೇತೆ ಬೇತೆ ಅವಗಡ ಆವಂದಿನಂಚ ತಡೆತದೆರೋ. ಈ ವಿಡಿಯೋ ಬಾರಿ ಸುದ್ದಿಯಾದು ಸಾರ್ವಜನಿಕ ಮೆಚ್ಚುಗೆಗೂ ಸಂದಿದಂಡ. ಇವರು ಶಂಕರ್ ಮತ್ತೆ ಸತೀಶ್ ಅಂತ ನಮ್ಮ ಮಂಗಳೂರು ಸಿಟಿ ಪೊಲೀಸಲ್ಲಿ ನಾರ್ತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾರೆ. PVS ಸರ್ಕಲ್ ಅಂತ ಏನು ಮಂಗಳೂರಲ್ಲಿ ತುಂಬಾ ಮೇನ್ ಜಂಕ್ಷನ್ ಇದೆ, ಅಲ್ಲಿ ಒಂದು 3-4 ಲೀಟರ್ ಅಷ್ಟು ಗ್ರೀಸ್ ಟೈಪ್ ಆಯಿಲಿ ಮೆಟೀರಿಯಲ್ ಬಿದ್ದು ಒಬ್ಬರಿಬ್ರು 2 ವೀಲರ್ ಅಲ್ಲಿ ಹೋಗುವಂತ ಪಾದಚಾರಿಗಳು ಸ್ಕಿಡ್ ಆಗಿ ಬೀಳುವಂತದನ್ನ ಗಮನಿಸಿ ಅಲ್ಲೇ ಹತ್ತಿರದಲ್ಲಿದ್ದ ಒಂದು 4-5 ತಟ್ಟಿಯಷ್ಟು ಮರಳನ್ನ ಅದರ ಮೇಲೆ ಹಾಕಿ ನಂತರ ಯಾವುದೇ ಒಂದು ಪ್ರತಿಷ್ಠೆ ಬಿಗುಮಾನ ಯಾವುದೂ ಇಲ್ದಲೆ ಅದನ್ನ ಕಸ ಗುಡಿಸಿ ಆ ಮರಳನ್ನ ಕ್ಲೀನ್ ಮಾಡಿದ್ರು. ಈ ಒಂದು ವಿಡಿಯೋ ನಮಗೆ ಕಂಡು ಬಂತು. ನಿಜವಾಗ್ಲೂ ಯೂನಿಫಾರ್ಮ್ ಅಲ್ಲಿ ಇದ್ರೆ ಆಟಿಟ್ಯೂಡ್ ತೋರಿಸುವಂತವ್ರು ಮತ್ತೆ ಅಹಂಕಾರ ತೋರಿಸುವಂತವ್ರನ್ನ ದರ್ಪ ತೋರಿಸುವಂತವ್ರು ನೋಡಿದೀವಿ. ಆದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಾವು ಯೂನಿಫಾರ್ಮ್ ಅಲ್ಲಿ ಇದ್ದೀವಿ ಅನ್ನೋದು ಕೂಡ ಮರೆತು ಅಲ್ಲಿ ಒಂದು ಸಣ್ಣ ಸೇವೆಯನ್ನು ಮಾಡಿದ್ದಾರೆ.
ಇವರ ಕೆಲಸ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯೂನಿಫಾರ್ಮ್ ಅಲ್ಲಿ ಯಾಕೆ ಮಾಡಬೇಕಿತ್ತು ಅನ್ನುವಂಥದ್ದು ನನಗೂ ಒಂದು ಆಲೋಚನೆ ಬಂತು. ಆದರೆ ಅವತ್ತು ಆ ಸ್ಥಳದಲ್ಲಿ ಅವರು ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ನಾನು ಪೊಲೀಸ್ ಅನ್ನೋದೆಲ್ಲ ಮರೆತು ಇಲ್ಲಿ ಒಬ್ಬರೊಬ್ಬರು ಬೀಳುವಂತವ್ರು ಸೇವಾದ್ರೆ ಸಾಕು ಅನ್ನೋ ಒಂದು ಸೇವಾ ಮನೋಭಾವದಿಂದ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಂಥ ಹೆಮ್ಮೆಯ ಸಿಬ್ಬಂದಿಗಳು ನಮ್ಮಲ್ಲಿದ್ದಾರೆ ಅನ್ನೋದು ತುಂಬಾ ಖುಷಿ ವಿಚಾರ. ಒಡಿಪು ಜಿಲ್ಲೆದ ಪೆರುಡೂರುಡು ಕರಿನ ಒಂಜಿ ತಿಂಗಳುಡ್ದು ಬಂಗ್ಲೆ ಒಂಜಿ ಬಾರಿ ಸುದ್ದಿ ಆತಂಡು. ಹೆಬ್ರಿ ಪಂಚಾಯತ್ ಪಿಡಿಒ ಆದ್ ಪುನಃ ಸದಾಶಿವ ಸೇರ್ವೆಗಾರರಿಗೆ ಕಟ್ಟೊಂದು ಪುನಃ ಇಲ್ಲು ಉಂದು ಆಂಡ ಲೈಸೆನ್ಸ್ ತೆತ್ತೊನ್ನ ಜಾಗಿಡ್ ಇಲ್ಲು ಕಟ್ಟಂದೆ ಸರ್ಕಾರಿ ಜಾಗಿಡ್ ಕಟ್ಟೊಂದುಲ್ಲಿருந்து ಕಾಂಗ್ರೆಸ್ ಗಂಭೀರವಾದ ದೂರದುಂಡು. ಒಡಿಪು ಜಿಲ್ಲೆದ ಪೆರುಡೂರುಡು ಕರಿನ ಒಂಜಿ ತಿಂಗಳುಡ್ದು ಬಂಗ್ಲೆ ಒಂಜಿ ಬಾರಿ ಸುದ್ದಿ ಆವೊಂದು ಓದಂಟುಂಡು. ಒಂದು ಒರಿ ಉದ್ಯಮಿ ಕಟ್ಟುನ ಬಂಗ್ಲೆ ಅತ್ತು. ಹೆಬ್ರಿ ಪಂಚಾಯತ್ದ ಪಿಡಿಒ ಆದ್ ಪುನಃ ಸದಾಶಿವ ಸೇರ್ವೆಗಾರ್ ಪನ್ಪುನರೆಗ್ ಕಟ್ಟೊಂದು ಪುನಃ ಇಲ್ಲುಂದು ಆಂಡ ಕಾಂಗ್ರೆಸ್ ಪಕ್ಷ ಇಂದೆತ್ತ ಬಗಿಟ್ಟು ದೂರೊಂದುಂಡು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸದಾಶಿವ ಸೇರ್ವೆಗಾರ್ 15 ಸೆನ್ಸ್ ಜಾಗಿಡ್ ಇಲ್ಲ ಕಟ್ಟರೆ ಕಟ್ವಣ ಲೈಸೆನ್ಸ್ ತೆತ್ತೊಂದು ಸರ್ಕಾರಿ ಜಾಗಿಡ್ ಮಲ್ಲ ಬಂಗ್ಲೆ ಕಟ್ಟೊಂದುಲ್ಲೆರು. ಒಂದೊಂಜಿ ಕಾಡು ಜಾಗೆ ಆದಿತ್ತದ ಡೀಮ್ಡ್ ಫಾರೆಸ್ಟ್ ಗೆ ಸೇರ್ದಿನ ಭೂಮಿಡ್ ಮಾಮಲ್ಲ ಬಂಗ್ಲೆ ತೆರೆದಿರ್ತೊಂದುಂಡು. ಈ ಕಾನೂನು ದಾಂತಿನ ಕಟ್ಟೊಣಗು ಪೆರುಡೂರು ಪಂಚಾಯತ್ ಪಿಡಿಒ ಸುಮನ ವಿರೋಧ ತೋಜಾದು ನೋಟಿಸ್ ಕೊರ್ದಿತ್ತೆರು. ಆಂಡ ಆಡಳಿತ ನಡಪವನ ಬಿಜೆಪಿ ಪಕ್ಷದ ಜನಪ್ರತಿನಿಧಿಲಿಡ್ದು ಒತ್ತಡ ಪಾಡ್ದು ಸುಮನ ಮೆರೆನು ಜಿಲ್ಲಾ ಪಂಚಾಯತ್ ಆಫೀಸ್ಗೂ ವರ್ಗ ಮಲ್ತಿದೆರು. ಸುಮನ ದಲಿತ ಪುಂಜವಾದಿತ್ತದು ಅರೆಗ್ ಬೊಡ್ಚಾಂದಿನ ಕುಚ್ಚನೆ ಮಲ್ತಿದೆರು. ಅರೆಗ್ ನ್ಯಾಯ ತಿಕ್ಕೊಡುಂದು ಕಾಂಗ್ರೆಸ್ ನಾಯಕಿಯರು ಒತ್ತಾಯ ಮಲ್ತೊಂದುಲ್ಲೆರು. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಈ ಬಗೆಟ್ಟು ಪಾತಿರ್ದರು. ಅದನ್ನು ಕೇಸನ್ನು ದಾಖಲು ಮಾಡಲಿಕ್ಕೆ ತಯಾರಿಲ್ಲ. 3 ಗಂಟೆಗೆ ಹೋದಂಥವರನ್ನು ರಾತ್ರಿ 10 ಗಂಟೆವರೆಗೆ ಸ್ಟೇಷನಲ್ಲಿ ಇರಿಸಿ ಅಲ್ಲಿವರೆಗೆ FIR ಮಾಡಿಲ್ಲ. ಅದರಲ್ಲೇ ಒತ್ತಡ ಇದೆ ಅನ್ನೋದು ಸ್ಪಷ್ಟವಾಗಿ ಹೆಚ್ಚಿನ ಅಂಶ ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಮೇಲೆ ಕಡೆಯಿಂದ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಇವತ್ತು ಒತ್ತಡ ಬಂದಿದೆ ಅನ್ನೋದನ್ನು ನಮ್ಮ ತಿಳುವಳಿಕೆ ಪ್ರಕಾರ. ಅಟ್ರಾಸಿಟಿ ಕೇಸು ಆ ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯ, ಅವಳಿಗೆ ದಾಖಲು ಮಾಡಲಿಕ್ಕೆ ಆರೋಪವನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಕೊಡದಿದ್ದರೆ ಅದನಂತರ ಆವಾಗಲೇ ಗೊತ್ತಾಗಿದೆ ಇದರಲ್ಲಿ ಯಾವುದೇ ಕ್ರಮ ತೆಕ್ಕೊಳ್ಳೋದಿಲ್ಲ, ಇದು ಒತ್ತಡದ ಮುಖಾಂತರ ಕ್ರಮ ತೆಕ್ಕೊಳ್ಳೋದಿಲ್ಲ ಅಂತೇಳಿ. ಇಷ್ಟು ದಿವಸ ಇದೆ, 14-15 ದಿವಸ ಆಯಿತು, ಇನ್ನೂ ಕೂಡ ಆರೋಪಿಗಳನ್ನು ಇವತ್ತು ಅರೆಸ್ಟ್ ಮಾಡಿಲ್ಲ. ಅವರು ಏಕಾಏಕಿಯಾಗಿ ತಿರುಗ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಮೇಲೆ ಮರ್ಡರ್ ಕೇಸ್ ಇದೆ, ಅದೇ ರೀತಿಯಲ್ಲಿ ಅವರು ಕೂಡ ಆರೋಪಿಗಳೇ, ಬೇರೆ ಬೇರೆ ಕೇಸ್ಗಳಿದೆ ಅವ್ರ ಮೇಲೆ. ಇವತ್ತು ಅಂಥ ಆರೋಪಿಗಳನ್ನು ಇವತ್ತು ಪೊಲೀಸ್ ನಿಷ್ಕ್ರಿಯ ಆಗಿರುವಂಥದ್ದು ಹೆಚ್ಚಿನ ಅಂಶ ಒಂದು ರೀತಿಯಲ್ಲಿ ಸಂವಿಧಾನ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚಿನ ಅಂಶ ಎಷ್ಟರ ಮಟ್ಟಿಗೆ ರಕ್ಷಣೆ ಸಿಗ್ಬೋದು ಅನ್ನೋದು. ಕರಿನ ಒಂಜಿ ತಿಂಗಳುಡ್ದು ಸೇರ್ವೆಗಾರ್ ವಿರುದ್ಧ ಹೋರಾಟ ನಡೆತೊಂದುಂಡು. ಓದಂಟದ ಕೇಂದ್ರ ವ್ಯಕ್ತಿ ಪಿಡಿಒ ಸದಾಶಿವ ಸೇರ್ವೆಗಾರ್ ಆದಿತ್ತನಲ್ಲ ಟಾರ್ಗೆಟ್ ಉಂದುವೆ ಪಂಚಾಯತ್ದ ಮಾಜಿ ಒತ್ತುಗುರ್ಕಾರ್ಯರು ಸುರೇಶ್ ಸೇರ್ವೆಗಾರ್. ಕಾಂಗ್ರೆಸ್ ಶಕ್ತಿ ಕೇಂದ್ರ ಆದಿತ್ತಿನ ಪೆರುಡೂರುಡು ಬಿಜೆಪಿ ಅಧಿಕಾರಗೂ ಬರಿಯರೆ 6 ಕಾರಣ. ಪೆರುಡೂರು ಪಂಚಾಯತ್ ಕಾಂಗ್ರೆಸ್ಗೂ ಬಹುಮತ ಇತ್ತಂಡಲ ಬಿಜೆಪಿ ಅಧಿಕಾರಡುಂಡು. ಈ ರಾಜಕೀಯ ಪಗಿಟ್ಟು ಎಂಕ್ಲಿನ ಟಾರ್ಗೆಟ್ ಮಲ್ತದಿರಂದು ಸುರೇಶ್ ಸೇರ್ವೆಗಾರ್ ದೂರ್ದೆರು. ಎಂಕುಲು ಕುಮ್ಕಿ ಜಾಗೆಡ್ ಇಲ್ಲ ಕಟ್ಟಾವುದಿಲ್ಲ. ಒಂದು ಸದಾಶಿವೇರು ಕಟ್ಟನ ಇಲ್ಲತ್ತು, ಒಂದು ಎಂಕ್ಲಿನ ಕೂಡು ಕುಟುಂಬದ ಇಲ್ಲಂದು ಆರ್ಪಂತೆರು. ಪೆರುಡೂರು ಗ್ರಾಮ ಪಂಚಾಯತ್ನಲ್ಲಿ 2005ರಿಂದ 2020 ತನಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ BJP ಬೆಂಬಲಿತ ಪಕ್ಷದಿಂದ ಆಯ್ಕೆಯಾಗಿರ್ತೇನೆ. ಅದ ನಂತರ ನಾನು ಜಿಲ್ಲಾ BJP ಕಾರ್ಯಕಾರಿಣಿ ಮತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಎಲ್ಲರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ಪೆರುಡೂರಿನಲ್ಲಿ ಹಲವಾರು ರಾಜಕೀಯ ವಿರೋಧಿಗಳು ಕೂಡ ನನ್ನೊಟ್ಟಿಗಿದ್ದಾರೆ. ಯಾಕಂದರೆ 2005ರಿಂದ ಇದುವರೆಗೆ ನಡೆದ ಎಲ್ಲ ಚುನಾವಣೆಯಲ್ಲಿ ಪೆರುಡೂರಲ್ಲಿ ನಾವೇ ಮುನ್ನಡೆಯನ್ನು ಕಾಯ್ಸ್ಕೊಂಡು ಬರ್ತಾಯಿದ್ದೆ. ಹಿಂದೆಯಲ್ಲಿ BJP ಅಸ್ತಿತ್ವ ಇರಲಿಲ್ಲ, ಮುನ್ನಡೆಯನ್ನು ಕಾಯ್ಸ್ಕೊಂಡು ಬರ್ತಾಯಿದ್ದಕ್ಕೋಸ್ಕರ ಎಲ್ಲ ನನಗೊಂದು ಸ್ವಲ್ಪ ಎದುರು ಪಕ್ಷದವರು ಕಾಂಗ್ರೆಸ್ ಪಕ್ಷ ನನ್ನ ಇದನ್ನು ಕುಗ್ಗಿಸಬೇಕೆಂಬ ದೃಷ್ಟಿಯಿಂದ ಒಂದು ಒಳಸಂಚಿನಿಂದ ಇವತ್ತು ಇಂಥ ಒಂದು ರೀತಿಯ ಪ್ರಚಾರಗಳನ್ನು ಅಪಪ್ರಚಾರಗಳನ್ನು ಮಾಡ್ತಾಯಿದ್ದಾರೆ. ಮನಸ್ಸಿಗೆ ತುಂಬ ದುಃಖ ಆಗಿದೆ. ಅದು ಅಲ್ಲದೆ ನನ್ನ ತಮ್ಮನನ್ನು ಅದರಲ್ಲಿ ಬ್ಲೈನ್ ಮಾಡಿ ಅವನ ಒಂದು ತ್ಯಜವಧೆ ಮಾಡಬೇಕಂತಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅವನು 4 ಸಲ ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನು ವರಂಗ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಇಡೀ ಉಡುಪಿ ಡಿಸ್ಟಿಕ್ಕಲ್ಲಿ ಒಳ್ಳೆ PDO ಎಂಬ ಹೆಸರು ಗಳಿಸಿದ್ದಾನೆ. ಅದನ್ನು ನೋಡಿ ನಮ್ಮ ಶಾಸಕರು ಅವನ ಮುದ್ರಾಡಿ ಮತ್ತು ಹೆಬ್ರಿ ಪಂಚಾಯತಲ್ಲಿ ನೀನು ಆ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಅವನನ್ನಲ್ಲಿ ಹಾಕಿದ್ದು ಬಿಟ್ಟರೆ ಯಾರು ಇದು ಮಾಡಿ ಹಾಕಿರುವಂಥದ್ದಲ್ಲ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ, 4 ಗಂಡು 2 ಹೆಣ್ಣು, ಪಪ್ಪ ಮತ್ತು ಅಮ್ಮ. ನನ್ನ ತಂದೆಗೊಂದು 5 ಎಕರೆ ಜಾಗ ಹಿಂದಿನಿಂದ
ಡಿಕ್ಲರೇಷನ್ ಕಾಲದಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಅದರಲ್ಲಿ ಎಲ್ಲವನ್ನು ಬೇಸಾಯ ಮತ್ತು ಅಡಿಕೆ ತೆಂಗು ನನ್ನ ಪಪ್ಪ ದುಡಿತಾ ಬರ್ತಾರೆ ಇವತ್ತು 74 ವರ್ಷ ಅವರಿಗೆ. ಮುಂದೊಂಜಿ ನನ್ನ ಬರ್ಪುನ ಜಿಲ್ಲಾ ಪಂಚಾಯತ್ ಓಟುಗು ದುಂಬತ್ತ ಅಟ್ಟಣೆ ಮಲ್ತಿನ ವೇದಿಕೆ ದಂಚ ಆತಂಡ ಆಳುನ ಪಕ್ಷದ ಒತ್ತಡ ಪೊಲೀಸ್ ಬೊಕ್ಕ ಕಂದಾಯ ಇಲಾಖೆದ ಮಿತ್ತು ಉಪ್ಪುನಿಟ್ಟು ಸಂಶಯ ಇಜ್ಜಿಂದ ಪನುಲಿ. 2000 ಆಜೆಟ್ ಶುರುವಾಯಿನ ಕರಾವಳಿ ಕರ್ನಾಟಕದ ಪೆರ್ಮಿದ ಬರೋ ಸಂಸ್ಥೆ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯ ಕಡೀರ್ದ ಬ್ಯಾಚ್ ವಿದ್ಯಾರ್ಥಿಲಿಡ್ದು ಇತ್ತೆ ಮುಟ್ಟಲ ಬೇಲೆಗ್ ಜನದೀಪುನಿಟ್ಟು ಭಾರಿ ಎಡ್ಡೆ ಸಾಧನೆ ಮಲ್ತುಂಡು. ಸಂಸ್ಥೆದ ಮಾತಾ ವಿದ್ಯಾರ್ಥಿಲಿಗ್ ಬೇಲೆದ ನಂಬಿಕೆ ಕೊಡ್ತುಂಡು ಸಂಸ್ಥೆದ ಪ್ರಿನ್ಸಿಪಾಲರ್ ಡಾಕ್ಟರ್ ಶ್ರೀನಿವಾಸ ಮಯ್ಯ ಪಂತಿರು ಆರು ಅಂಗಾರೆ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿಕೂಟಡು ಪಾತಿರಿಯರು. ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಿನ್ಸಿಪಾಲರು ಶ್ರೀನಿವಾಸ ಮಯ್ಯರ್ ಅಂಗಾರೆ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿಕೂಟಡು ಪಾತೆರ್ದು ಸಂಸ್ಥೆದ ಸಾಧನೆ ಬಗೆಟ್ ವಿವರ ಕೊರಿಯರು. 2000 ಆಜೆಟ್ ಶುರುವಾಯಿನ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯ ಕಡೀರ್ದ ವಿದ್ಯಾರ್ಥಿ ಬ್ಯಾಚ್ ಹಿಡ್ದು ಇತ್ತೆ ಮುಟ್ಟಲ ಎಡ್ಡೆ ಸಾಧನೆ ಮಲ್ತುಂಡು ಮಾತಾ ವಿದ್ಯಾರ್ಥಿಲಿಗ್ಲ ಬೇಲೆದ ನಂಬಿಕೆ ಮೂಡಾದನಂದು ಪಂಡಿರು. 214 ಮಿಕ್ಕದು ಮುಖ್ಯ ಕಂಪನಿಲು ಅದು ಪುನಃ ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ, ಸ್ಯಾಪ್, ಸಿಸ್ಕೋ, ಟೆಕ್ ಮಹೇಂದ್ರ, ಮೈಂಡ್ಟ್ರೀ, ಹೆಕ್ಸವೆರ್, ಕೋಗ್ನಿಸ್ಯಾಂಟ್, ಅಮೆಜಾನ್ ಕೋರ್ ಕಂಪನಿಲು ఆయన విక్రమ్ సోలార్, అశోక్ లైలాండ్, ఆంగ్లో ఈస్టర్ షిప్ మేనేజ్మెంట్, రోబోసాఫ్ట్ టెక్నాలజీ, సొనాటా సాఫ్ట్వేర్, ಶಕ್ತಿ ಆಟೋ ಒಂದು ಮಾತ ಕ್ಯಾಂಪಸ್ ಬೇಲಿಗು ಅಜಪುಡು ಪಾಲ್ದೆತ್ತೊಂಡು ಆಜನುತ್ತ ಓರ್ಮೆಡ್ಲ ಮಿಕ್ಕದು ಬೇಲಿನ ಈ ಸಂಸ್ಥೆದ ವಿದ್ಯಾರ್ಥಿಗಳಿಗೆ ಒದಗಾದಂಡು. ಅಂದೇಕ ಮಾತ ಎಂಕ್ಲೆನ ದುಂಬುದ ವಿದ್ಯಾರ್ಥಿಲಿನ ಕಾರ್ಯ ನಮೂನೆ ಕಾರ್ಪೊರೇಟ್ ಬೇಲೆಗೆ ಒದಗೈನ ಸರಿಯಾಯಿನ ತರಬೇತಿ ಕಾರಣ ಅಂದು ಶ್ರೀನಿವಾಸ ಮಯ್ಯರು ಪಂಡಿರು. ನಮ್ಮ ವಿದ್ಯಾಸಂಸ್ಥೆಯ ಅಂತಿಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಭರವಸೆ ದೊರೆತಿದೆ. ಪ್ರಸ್ತುತ ಸಾಲಿನಲ್ಲಿ ಸುಮಾರು 214ಕ್ಕೂ ಮಿಕ್ಕಿ ಪ್ರಮುಖ ಕಂಪನಿಗಳಾದ ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ, ಸ್ಯಾಪ್, ಸಿಸ್ಕೋ, ಟೆಕ್ ಮಹೇಂದ್ರ, ಮೈಂಡ್ಟ್ರೀ, ಹೆಕ್ಸಾವೇರ್, ಕಾಗ್ನಿಸೆಂಟ್, ಅಮೆಜಾನ್ ಅಲ್ಲದೆ ಕೋರ್ ಕಂಪನಿಗಳಾದ ಸೈಫೈ ಸೆಮಿಕಂಡಕ್ಟರ್ಸ್, ವಿಕ್ರಮ್ ಸೋಲಾರ್, ಅಶೋಕ್ ಲೈಲ್ಯಾಂಡ್, ಆಂಗ್ಲೋ ಈಸ್ಟರ್ನ್ ಶಿಪ್ ಮ್ಯಾನೇಜ್ಮೆಂಟ್, ರೋಬೋಸಾಫ್ಟ್ ಟೆಕ್ನಾಲಜಿ, ಸೊನಾಟಾ ಸಾಫ್ಟ್ವೇರ್, ಶಕ್ತಿ ಆಟೋ, ಮೈನಿ ಪ್ರೆಸಿಷನ್, ಲಿಯೋಗಾನ್ ಇಂಡಿಯಾ, ವಿಂಡ್ ಕೇರ್ ಇಂಡಿಯಾ ಮುಂತಾದವುಗಳು ಕ್ಯಾಂಪಸ್ ನೇಮಕಾತಿಯಲ್ಲಿ ಪಾಲ್ಗೊಂಡು ಸುಮಾರು 609ಕ್ಕೂ ಹೆಚ್ಚು ಉದ್ಯೋಗಾವಕಾಶವನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒದಗಿಸಿವೆ. ಒಟ್ಟು ಉದ್ಯೋಗಾವಕಾಶ ಪಡೆದ ವಿದ್ಯಾರ್ಥಿಗಳಿಗೆ ಗರಿಷ್ಠ ವಾರ್ಷಿಕ ವೇತನ ₹16 ಲಕ್ಷ ಹಾಗೂ ಸರಾಸರಿ ವಾರ್ಷಿಕ ವೇತನ ₹5,45,45 ಲಕ್ಷ ಆಗಿರುತ್ತದೆ. ಈ ಸಾಧನೆಗೆ ನಮ್ಮ ಹಿಂದಿನ ವಿದ್ಯಾರ್ಥಿಗಳ ಕಾರ್ಯವೈಖರಿ, ಕಾರ್ಪೊರೇಟ್ ಉದ್ಯೋಗಕ್ಕೆ ಒದಗಿಸಿದ ಪೂರಕವಾದ ತರಬೇತಿ ಮುಂತಾದ ಸಕಾರಾತ್ಮಕ ವಿಷಯಗಳು ಕಾರಣವಾಗಿವೆ. ಶ್ರೀನಿವಾಸ ಕಾಲೇಜ್ದ ನೇಮಕಾತಿ ಅಧಿಕಾರಿ ಪ್ರೊಫೆಸರ್ ಧೀರಜ್ ಹೆಬ್ರಿ ಸುದ್ದಿ ಕೊಟ್ಟೊಡಿತ್ತರು. ತನಕ ಶಾಸಕರಾಯರೆ ಅವಕಾಶ ಮಲ್ತು ಕೊಡ್ತಿನಾರು ಆಸ್ಕರ್ ಫೆರ್ನಾಂಡಿಸರು ಬೈಂದೂರು ಕ್ಷೇತ್ರದ ಅಭಿವೃದ್ಧಿಗೆ ಬೋಡಾಯಿನಾಥ್ ಸಾಕಾರ ಕೊರ್ದಿತ್ತೆರೆಂದು ಬೈಂದೂರು ಮಾಜಿ ಶಾಸಕರು ಕೆ ಗೋಪಾಲ ಪೂಜಾರಿ ಪಂತೆರು ತ್ರಾಸಿ ಅಣ್ಣಪ್ಪಯ್ಯ ಸಭಾಭವನುಡು ಬೈಂದೂರು ಬೊಕ್ಕ ವನ್ಸೆ ಬ್ಲಾಕ್ ಕಾಂಗ್ರೆಸ್ ನಡಪಾಯಿನ ಆಸ್ಕರ್ ಫೆರ್ನಾಂಡಿಸ್ ಶ್ರದ್ಧಾಂಜಲಿ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ಸೋಮವಾರ ತ್ರಾಸಿ ಅಣ್ಣಪ್ಪಯ್ಯ ಸಭಾಭವನುಡು ಬೈಂದೂರು ಬೊಕ್ಕ ವನ್ಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ನಿಲೆಟ್ಟು ಮಾಜಿ ಕೇಂದ್ರ ಮಂತ್ರಿ ಇಂಚಿಪತೀರ್ನ ರಾಜ್ಯಸಭಾ ಸದಸ್ಯರು ಆಸ್ಕರ್ ಫೆರ್ನಾಂಡಿಸರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರು ಕೆ ಗೋಪಾಲ ಪೂಜಾರಿ ಪಕ್ಷದ ನಾಯಕರು ಕಾರ್ಯಕರ್ತರು ಇತ್ತದು ಫೆರ್ನಾಂಡಿಸರಿಗೂ ನುಡಿ ನಮನ ಸಂದಾಯರು. ಆಸ್ಕರ್ ಫರ್ನಾಂಡಿಸ್ ಜೊತೆಗೆ ನಿಕಟವಾದಂತಹ ಗೋಪಾಲ ಪೂಜಾರಿ ಪಾತೆರ್ದು ಆಸ್ಕರ್ ಫೆರ್ನಾಂಡಿಸ್ ತನಕ ಶಾಸಕರಾಯರೆ ಅವಕಾಶ ಮಲ್ತು ಕೊಡ್ತಿನಾರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೂ ತನ್ನೊಟ್ಟಿಗೂ ಬೋಡಾಯಿನಾಥ್ ಸಹಾಯ ಸಹಕಾರ ಕೊಡ್ದಿತ್ತೇರು. ಬೈಂದೂರು ಒಂಜಿ ಮಾದರಿ ಕ್ಷೇತ್ರ ಆಯರೆ ಅರೆನ ಶ್ರಮ ಹೆಚ್ಚಾದಿತ್ತನೆಂದು ಪಂಡಿರು. ಇಂಚಿಪ್ಪಾತೀರ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಂಜುನಾಥ ಹೆಬ್ಬಾರ್, ಪಿಎಲ್ ಜೋಸ್, ಅಶೋಕ್ ಶೆಟ್ಟಿ, ಎಸ್ ಕುಮಾರ್, ಲಿಂಗಪ್ಪ ಬೊಕ್ಕ ಲೋಕೇಶ್ ಕಾರ್ವೀರೆಗೂ ಶ್ರದ್ಧಾಂಜಲಿ ಸಂದಾಂಡು. ಕಾಂಗ್ರೆಸ್ ಜಿಲ್ಲಾ ಸಮಿತಿ ಒತ್ತುಗುರ್ಕಾರ್ಯರು ಎಸ್ ರಾಜು ಪೂಜಾರಿ, ಕೆಪಿಸಿಸಿ ಸದಸ್ಯರು ಪ್ರಕಾಶ್ ಚಂದ್ರ ಶೆಟ್ಟಿ ನುಡಿ ನಮನ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು.
ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿಲು. ಬೈಂದೂರು ಒಂಜಿ ಮಾದರಿ ವಿಧಾನಸಭಾ ಕ್ಷೇತ್ರ ಆಯರೆ ತನ್ನೊಟ್ಟಿಗೂ ಸಾಕಾರ ಕೊರ್ನ ಆಸ್ಕರ್ ಫೆರ್ನಾಂಡಿಸ್ ಇರ್ಲ ಕಾರಣ ತ್ರಾಸಿಡು ಬೈಂದೂರು ಬೊಕ್ಕ ವನ್ಸೆ ಬ್ಲಾಕ್ ಕಾಂಗ್ರೆಸ್ ನಡಪೈನ ಆಸ್ಕರ್ ಫೆರ್ನಾಂಡಿಸ್ ಶ್ರದ್ಧಾಂಜಲಿ ಕಾರ್ಯಕ್ರಮಟ್ಟು ಕೆ ಗೋಪಾಲ ಪೂಜಾರಿ. ಸಿಇಟಿ ಪರೀಕ್ಷೆಡು ಮಲ್ಲ ಮಟ್ಟದ ಸಾಧನೆ ಮಲ್ತಿನ ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆ ಸುರುತ 10 ರ್ಯಾಂಕ್ ಲೆಡು ಆಜ್ ರ್ಯಾಂಕ್ ಗೆಂದದು ದಾಖಲೆ ಮಲ್ತಿನ ವಿದ್ಯಾರ್ಥಿಗಳು. ಆಕಾಶ್ ಇನ್ಸ್ಟಿಟ್ಯೂಟ್ ಸಂಸ್ಥೆದ ನಿಲಿಟ್ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತೆ 2025 ಪಂತ ಕುಡ್ಲಡು ಅಶ್ವಿನ್ ಪ್ರಭು. ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯ ಮಾತಾ ವಿದ್ಯಾರ್ಥಿಲೆಗ್ಲ ಬೇಲೆ ನಿಘಂಟು ಬಗೆಟ್ ನಂಬಿಕೆ ಕೊರ್ಪುಂಡು ಶ್ರೀನಿವಾಸ ಮಯ್ಯ. ಪೆರಡೂರುಡು ಬಾರಿ ಸುದ್ದಿಡುಪ್ಪುನ ಹೆಬ್ರಿ ಪಂಚಾಯತ್ ಪಿಡಿಒರೆಗ್ ಕಟ್ಟೊಂದುಪ್ಪುನ ಬಂಗ್ಲೆ ಲೈಸೆನ್ಸ್ ತೆತ್ತೊನ್ನ ಜಾಗೆ ಬುಡ್ದು ಸರ್ಕಾರಿ ಜಾಗೆಡು ಮಾಮಲ್ಲ ಬಂಗ್ಲೆ ಕಾಂಗ್ರೆಸ್ ನಾಯಕರಿಡ್ದು ದೂರು. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೆ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.